ಈ ಕಾಂಗ್ರೆಸ್ ಪಕ್ಷಕ್ಕೆ ಸರದಾರ ಈ ಊರಿಗೆ ಅಭಿವೃದ್ಧಿ ಕೀರ್ತಿಯ ತಂದರು. ನೆಹರು ಮೈದಾನಕ್ಕೆ ಪ್ರೀತಿಲಿ ಬಂದರು. ಯುಟಿ ಖಾದರ್ ಇವರ ನಮ್ಮ ಜನತೆಯ ಬಂಗಾರ. ಸಿದ್ದರಾಮಯ್ಯ ಜೀವ ಕಾಂಗ್ರೆಸ್ಸಿಗೆ ಈವಯ್ಯ. ರಾಹುಲ್ ಗಾಂಧಿ ಇವರೇ ಮುತ್ತು, ಸೋತ ಜೀವಕ್ಕೆ ನೆರಳಾಗೋ ಸೋತು. ಐ ಲವ್ ಮೈ ಇಂಡಿಯಾ, ರಾಹುಲ್ ಗಾಂಧಿಯ ನೋಡಯ್ಯ. ಛಲಗಾರ ಈ ಕಾಂಗ್ರೆಸ್ ಪಕ್ಷಕ್ಕೆ ಸರದಾರ. ಈ ಊರಿಗೆ ಅಭಿವೃದ್ಧಿ ಕೀರ್ತಿಯ ತಂದರು. ನೆಹರು ಮೈದಾನಕ್ಕೆ ಪ್ರೀತಿಲಿ ಬಂದರು. ಯುಟಿ ಖಾದರ್ ಇವರ ನಮ್ಮ ಜನತೆಯ ಬಂಗಾರ. ಸಿದ್ದರಾಮಯ್ಯ ಜೀವ ಕಾಂಗ್ರೆಸ್ಸಿಗೆ ಈವಯ್ಯ. ರಾಹುಲ್ ಗಾಂಧಿ ಇವರೇ ಮುತ್ತು, ಸೋತ ಜೀವಕ್ಕೆ ನೆರಳಾಗೋ ಸೋತು. ಐ ಲವ್ ಮೈ ಇಂಡಿಯಾ, ರಾಹುಲ್ ಗಾಂಧಿಯ ನೋಡಯ್ಯ. ಛಲಗಾರ ಈ ಕಾಂಗ್ರೆಸ್ ಪಕ್ಷಕ್ಕೆ ಸರದಾರ. ಈ ಊರಿಗೆ ಅಭಿವೃದ್ಧಿ ಕೀರ್ತಿಯ ತಂದರು. ನೆಹರು ಮೈದಾನಕ್ಕೆ ಪ್ರೀತಿಲಿ ಬಂದರು. ಯುಟಿ ಖಾದರ್ ಇವರ ನಮ್ಮ ಜನತೆಯ ಬಂಗಾರ. ಸಿದ್ದರಾಮಯ್ಯ ಜೀವ ಕಾಂಗ್ರೆಸ್ಸಿಗೆ ಈವಯ್ಯ. ರಾಹುಲ್ ಗಾಂಧಿ ಇವರೇ ಮುತ್ತು, ಸೋತ ಜೀವಕ್ಕೆ ನೆರಳಾಗೋ ಸೋತು. ಐ ಲವ್ ಮೈ ಇಂಡಿಯಾ, ರಾಹುಲ್ ಗಾಂಧಿಯ ನೋಡಯ್ಯ. ಛಲಗಾರ ಈ ಕಾಂಗ್ರೆಸ್ ಪಕ್ಷಕ್ಕೆ ಸರದಾರ. ಈ ಊರಿಗೆ ಅಭಿವೃದ್ಧಿ ಕೀರ್ತಿಯ ತಂದರು. ನೆಹರು ಮೈದಾನಕ್ಕೆ ಪ್ರೀತಿಲಿ ಬಂದರು. ಯುಟಿ ಖಾದರ್ ಇವರ ನಮ್ಮ ಜನತೆಯ ಬಂಗಾರ. ಸಿದ್ದರಾಮಯ್ಯ ಜೀವ ಕಾಂಗ್ರೆಸ್ಸಿಗೆ ಈವಯ್ಯ. ರಾಹುಲ್ ಗಾಂಧಿ ಇವರೇ ಮುತ್ತು, ಸೋತ ಜೀವಕ್ಕೆ ನೆರಳಾಗೋ ಸೋತು. ಐ ಲವ್ ಮೈ ಇಂಡಿಯಾ, ರಾಹುಲ್ ಗಾಂಧಿಯ ನೋಡಯ್ಯ.
ಈ ಕಾಂಗ್ರೆಸ್ ಪಕ್ಷಕ್ಕೆ ಸರದಾರ ಈ ಊರಿಗೆ ಅಭಿವೃದ್ಧಿ ಕೀರ್ತಿಯ ತಂದರು ನೆಹರು ಮೈದಾನಕ್ಕೆ ಪ್ರೀತಿಲಿ ಬಂದರು ಯುಟಿ ಖಾದರ್ ಇವರ ನಮ್ಮ ಜನತೆಯ ಬಂಗಾರ ನಡೆಯುವಂತಹ ಚುನಾವಣೆ ಈ ಚುನಾವಣೆಯ ಪ್ರಯುಕ್ತ ಅಮ್ನಮೂರು ಗ್ರಾಮದ ಎಲ್ಲ ಮತದಾರ ಪ್ರಮುಖರಲ್ಲಿ ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಅವರಿಗೆ ಮತ ಹಾಕಬೇಕಂತ ಕೇಳಿಕೊಳ್ಳಲಿಕ್ಕೆ ಕೈಚಿಹ್ನೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತಹ ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಅವರು ಅಮ್ನಮೂರು ಗ್ರಾಮಕ್ಕೆ ಆಗಮಿಸಿದ್ದಾರೆ. ಎಲ್ಲ ಗ್ರಾಮಸ್ಥರ ಪರವಾಗಿ ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಅವರಿಗೆ ನಾನು ಸ್ವಾಗತವನ್ನು ಕೋರುತ್ತೇನೆ. ಬಹುಶಃ ಸುಮ್ಮನೆ ಇಷ್ಟೊಂದು ಕಾರ್ಯಕರ್ತರು ಸೇರಲಿಲ್ಲ. ಇದು ಸೇರಿದ್ದು ಅಮ್ಲಮುಗುರದ ಗ್ರಾಮದ ಅಭಿವೃದ್ಧಿಯನ್ನು ಕಂಡುಕೊಂಡು ಬಹುಶಃ ಇನ್ನು ಮುಂದೆ ಸಹ ಅಮ್ಲಮುಗುರು ಗ್ರಾಮವನ್ನು ಅಭಿವೃದ್ಧಿ ಪಡೆಯುವ ದೃಷ್ಟಿ ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಅವರಿಗೆ ಇರುವುದರಿಂದ ಇಷ್ಟೊಂದು ಅಭಿಮಾನದಿಂದ ಕಾರ್ಯಕರ್ತರು ಇಲ್ಲಿ ಸೇರಿದ್ದಾರೆ. ಕಳೆದ 5 ವರ್ಷದಲ್ಲಿ 5 ಕೋಟಿ 12 ಕೋಟಿ ರು ವೆಚ್ಚದಲ್ಲಿ ಕುಗ್ರಾಮವಾದಂತಹ ಅಮ್ಲಮುಗುರು ಗ್ರಾಮವನ್ನು ಮಾದರಿ ಗ್ರಾಮವನ್ನು ಮಾಡಿಕೊಂಡು ಸರ್ವ ಧರ್ಮರಿಗೂ ಸಮಪಾಲು ಎಂಬ ಆ ಒಂದು ವಾಕ್ಯದೊಂದಿಗೆ ಎಲ್ಲ ಧರ್ಮದವರಿಗೂ ಎಲ್ಲ ಜಾತಿಯವರಿಗೂ ಎಲ್ಲ ವರ್ಗದವರಿಗೂ ಸಮಾನವಾಗಿ ಕಂಡುಕೊಂಡು ಅಮ್ಲಮುಗುರು ಗ್ರಾಮವನ್ನು 12 ಕೋಟಿ ರು ವೆಚ್ಚದಲ್ಲಿ 5 ವರ್ಷದಲ್ಲಿ ಅಭಿವೃದ್ಧಿಯನ್ನು ಮಾಡಿದಂತಹ ಶ್ರೀಯುತ ಸನ್ಮಾನ್ಯ ಯುಟಿ ಖಾದರ್ ಅವರಿಗೆ ನಮ್ಮ ಜೈಕಾರ ಇರಲಿ. ಕೆಲವು ಪಕ್ಷಗಳು ಇನ್ನಿತರ ಪಕ್ಷಗಳ ಗೆಲ್ಲಿಸಲಿಕ್ಕೋಸ್ಕರ ಹೊರಟಿದ್ದಾರೆ. ಬಹುಶಃ ಈ ಸಮಯದಲ್ಲಿ ನಾನು ಹೇಳಿದಿಷ್ಟೇ, ಕಾಂಗ್ರೆಸ್ ಪಕ್ಷ ಯಾರನ್ನು ಸೋಲಿಸಲಿಕ್ಕೆ ನಾವು ನಿಲ್ಲಿಸಲಿಲ್ಲ. ಸ್ವಂತವಾಗಿ ಅಮ್ಲಮೂರು ಗ್ರಾಮದ ಅಭಿವೃದ್ಧಿಗೋಸ್ಕರ ಗೆಲ್ಲಲಿಕ್ಕೆ ನಿಂತಿದೆ ಅಂತ ಈ ಸಮಯದಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಕೆಲವು ಪಕ್ಷಗಳು ಇತರ ಪಕ್ಷಗಳಿಗೆ ಸಹಾಯ ಆಗಲಿ ಅಂತ ನಿಂತಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಅವರು ಇತರ ಪಕ್ಷಗಳಿಗೆ ಸಹಾಯವಾಗಲಿ ಅಂತ ನಿಂತಲಿಲ್ಲ. ಅಮ್ಲಮೂರು ಗ್ರಾಮದ ಗ್ರಾಮಸ್ಥರಿಗೆ, ಕ್ಷೇತ್ರದ ಜನರಿಗೆ ಸಹಾಯ ಆಗಲಿ ಅಂತ ನಿಂತಿದ್ದಾರೆ. ಪಕ್ಷ ಯಾವುದು ಆಗಬೇಕು ಅಂತ ನೀವು ಚಿಂತನೆ ಮಾಡಬೇಕಾಗ್ತದೆ. ಬಹುಶಃ ಈ ಸಮಯದಲ್ಲಿ ಇತರ ಪಕ್ಷಗಳು ಮನೆಗಳಿಗೆ ಹೋಗಿ ಕೆಲವು ಅಪಪ್ರಚಾರ ಮಾಡಿದ್ದನ್ನು ನಾವು ಖಂಡಿತವಾಗಿ ಕಿವಿಯಲ್ಲಿ ಕೇಳಿದ್ದೇವೆ. ಬಹುಶಃ ಮತದಾರ ಪ್ರಭುಗಳಾದ ಅಮ್ಲಮೂರು ಗ್ರಾಮಸ್ಥರಲ್ಲಿ ವಿನಂತಿ ಇಷ್ಟೇ, ಯಾವುದಕ್ಕೂ ನಾವು ಕಿವಿಗೊಡದೆ ಅಭಿವೃದ್ಧಿಯನ್ನು ಮುಂದಿಟ್ಟುಕೊಂಡು ಕಾಂಗ್ರೆಸ್ ಪಕ್ಷದ ಚಿಹ್ನೆಯಲ್ಲಿ ಸ್ಪರ್ಧಿಸುವಂತಹ ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಅವರ ಅಭಿವೃದ್ಧಿಯನ್ನು ಮುಂದಿಟ್ಟುಕೊಂಡು ನಾವು ನಮ್ಮ ಮನೆಗೆ ಪ್ರಚಾರಕ್ಕೆ ಹೋಗುವ. ಮನೆಗೆ ನಮ್ಮ ಅಮ್ಲಮೂರು ಗ್ರಾಮದಲ್ಲಿ ಆಗಿರುವಂತಹ ಅಭಿವೃದ್ಧಿಯನ್ನು ಮುಂದಿಟ್ಟುಕೊಂಡು ನಾವು ಚುನಾವಣೆಯನ್ನು ಸ್ಪರ್ಧಿಸೋಣ. ಆದ್ದರಿಂದ ಎಲ್ಲ ನನ್ನ ಮತದಾರ ಪ್ರಭುಗಳಲ್ಲಿ ವಿನಂತಿ ಇಷ್ಟೇ, ಇನ್ನೊಂದು ಪಕ್ಷವನ್ನು ಗೆಲ್ಲಲಿಕ್ಕೆ ನಿಂತಹ ಪಕ್ಷವನ್ನು ನಾವು ದೂರ ಇಡುವ. ಆ ಪಕ್ಷವನ್ನು ನಮ್ಮ ಅಮ್ಲಮೂರು ಗ್ರಾಮದಲ್ಲಿ ಯಾವುದೇ ಒಂದು ಪೈಸದ ಅವರಿಗೆ ಸಹಾಯ ಸಿಗುವಂತ ರೀತಿಯಲ್ಲಿ, ಅವರಿಗೆ ಯಾವುದೇ ಮತ ಚಲಾವಣೆ ಆಗದ ರೀತಿಯಲ್ಲಿ ಇನ್ನೊಂದು ಪಕ್ಷಕ್ಕೆ ಸಹಾಯವಾಗಿ ನಿಂತಿದ್ದಾರಲ್ಲ, ಅವರನ್ನು ನಾವು ದೂರ ಬಿಡೋಣ ಅಂತ ಈ ಸಮಯದಲ್ಲಿ ಮತದಾರ ಪ್ರಮುಖರಾದ ಅಮ್ಲಮೂರು ಗ್ರಾಮಸ್ಥರಲ್ಲಿ ನಾನು ವಿನಂತಿ ಮಾಡುತ್ತೇನೆ. ಬಹುಶಃ ನಮ್ಮ ಗ್ರಾಮದಲ್ಲಿ ಯಾವುದಕ್ಕೆ ಕೊರತೆ ಉಂಟಂತ ಹೇಳಿ, ಬಹುಶಃ ನಿನ್ನೆ ಮುಂದೆ ಒಬ್ಬರು ನೀರಿನ ಸಮಸ್ಯೆ ಒಂದು ವಾಟ್ಸ್ಆಪ್ ಅಲ್ಲಿ ಕಳಿಸ್ತಾ ಇದ್ದಾರೆ. ಬಹುಶಃ ಸಮಸ್ಯೆಯನ್ನು ನಾವು ಅರಿತಿದ್ದೇವೆ, 100ರಲ್ಲಿ 100 ಅಭಿವೃದ್ಧಿ ಆಗಲಿಲ್ಲ ಅಂತ ನಾವು ಒಪ್ತೇವೆ. ಆದರೆ ಈ ಅಮ್ಲಮೂರು ಗ್ರಾಮದಲ್ಲಿ 95% ಗ್ರಾಮ ಅಭಿವೃದ್ಧಿಯನ್ನು ಕಂಡಿದೆ. ಮುಂದಿನ ಸಮಯದಲ್ಲಿ 5% ಅಲ್ಲ 100% ಅಭಿವೃದ್ಧಿಯನ್ನು ನಾವು ಕಂಡುತ್ತೇವೆ. ಅದಕ್ಕೆ ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಅವರಿಗೆ ಮಾತ್ರ ಸಾಧ್ಯ ಅಂತ ನಾನು ಈ ಸಮಯದಲ್ಲಿ ಸ್ಪಷ್ಟವಾಗಿ, ಅವರ ಖರ್ಚಿನಲ್ಲಿ ಕರೆಂಟ್ ಅನ್ನು ವಿದ್ಯುತ್ ಶಕ್ತಿಯನ್ನು ಮಾಡಿಕೊಟ್ಟಂತಹ ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಅವರಿಗೆ ನಮ್ಮ ಮತವಿರಲಿ. ಅಮ್ಲಮೂರು ಗ್ರಾಮದ ಪ್ರತಿ ಮನೆಗಳಿಗೆ ಹೋಗಿ ನಾವು ಇದನ್ನು ಹೇಳಲೇಬೇಕಾಗ್ತದೆ. ನಮ್ಮ ಅಮ್ಲಮೂರು ಗ್ರಾಮವನ್ನು ಮಾದರಿ ಗ್ರಾಮವನ್ನು ಮಾಡಿದಂತಹ, ಮಾದರಿ ಗ್ರಾಮಕ್ಕೆ ಪ್ರಯತ್ನಿಸುವಂತಹ, ಇನ್ನು ಮುಂದೆ ಮಾದರಿ ಗ್ರಾಮದ ದೃಷ್ಟಿಯನ್ನು ಇಟ್ಟುಕೊಂಡಂತಹ ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಅವರನ್ನು ನಾವು 12 ತಾರೀಕನ್ನು ನಡೆಯುವಂತಹ ಚುನಾವಣೆಯಲ್ಲಿ ಎಲ್ಲ ನನ್ನ ಮತದಾರ ಪ್ರಭುಗಳಲ್ಲಿ, ಎಲ್ಲ ನನ್ನ ಮತ ಕಾರ್ಯಕರ್ತರಲ್ಲಿ, ಎಲ್ಲ ನಮ್ಮ ಪ್ರೀತಿಯ ಆತ್ಮೀಯ ಅಮ್ಲಮೂರು ಗ್ರಾಮಸ್ಥರಲ್ಲಿ ಯಾವುದೇ ಪಕ್ಷ ಇರಬಹುದು, ಬೇರೆ ಇಲ್ಲಿ ಇಲ್ಲ, ಬೇರೆ
ಕಡೆಯಲ್ಲಿ ಇರಬಹುದು. ಅವರಿಗೆ ನಾವು ಮೆಸೇಜ್ ಅನ್ನು ತಲುಪಿಸುವ ಅಮ್ಲಮೂರ ಗ್ರಾಮವನ್ನು ಮಾದರಿ ಗ್ರಾಮ ಮಾಡಿದಂತಹ ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಅವರು ಇನ್ನು ಮುಂದೆ ಸಹ ಮಾದರಿ ಗ್ರಾಮವನ್ನಾಗಿ ಮಾಡಲು ಪಣ ತೊಟ್ಟಂತಹ ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಅವರು ಅವರನ್ನು ನಾವು ಕೈ ಬಿಡ್ಲಿಕ್ಕೆ ಸಾಧ್ಯವಿಲ್ಲ. ಅವರನ್ನು ಖಂಡಿತವಾಗಿಯೂ ನಾವು ಕೈ ಹಿಡಿಯೋಣ ಎಂದು ಮನೆ ಮನೆಗೆ ಹೋಗಿ ಇತರ ಪಕ್ಷದವರಿಗೆ ನಾವು ಮನವರಿಕೆ ಮಾಡಿ ಕೊಡಬೇಕಾಗಿದೆ. ಯುಟಿ ಖಾದರ್ ಸಚಿವರಾಗಿ ಶಾಸಕರಾಗಿ ಇಲ್ಲಿ ಬಹಳ ಅಭಿವೃದ್ಧಿಯ ಕೆಲಸವನ್ನು ಮಾಡಿದ್ದಾರೆ. ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದ್ರೆ, ಯುಟಿ ಖಾದರ್ ಅವರು ನಮ್ಮ 24 ಗಂಟೆಯಲ್ಲಿ 18 ಗಂಟೆಗಳ ಇಡೀ ಕ್ಷೇತ್ರದ ಜನರ ಸಮಸ್ಯೆ ಮತ್ತು ಅಭಿವೃದ್ಧಿಯನ್ನು ಮಾಡಿಕೊಂಡು ಬಂದಿದ್ದಾರೆ. ನಾವು ಈ ಸಂದರ್ಭದಲ್ಲಿ ನಾವು ಇನ್ನು ಕೇವಲ 6 ದಿವಸ ಇದೆ. ಈ 6 ದಿವಸದಲ್ಲಿ ನಾವು ಇಡೀ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಯುಟಿ ಖಾದರ್ ಅವರ ಸಾಧನೆ, ಹಾಗೆ ನಮ್ಮ ಈ ಸಿದ್ದರಾಮಯ್ಯ ಸರ್ಕಾರದ ಸಾಧನೆ, ಇದನ್ನೆಲ್ಲ ಮನೆ ಮನೆಗೆ ಹೋಗಿ ನಾವು ತಿಳಿಸಿ ಕೆಲಸವನ್ನು ಮಾಡಬೇಕು. ಇನ್ನೊಂದು, ಈ ಬಿಜೆಪಿ ಸರ್ಕಾರದ 8 ರಿಂದ 13 5 ವರ್ಷದಲ್ಲಿ ಮಾಡಿದ ಭ್ರಷ್ಟಾಚಾರ, ಈ ನಮ್ಮ ಕರ್ನಾಟಕ ಲೂಟಿ ಮಾಡಿದ ಬಿಜೆಪಿ ಸರ್ಕಾರ, ಹಾಗೆ ನಮ್ಮ ಕೇಂದ್ರ ಸರ್ಕಾರದ ವೈಫಲ್ಯ, ಇದನ್ನೆಲ್ಲ ನಾವು ಮನೆ ಮನೆಗೆ ಭೇಟಿ ಕೊಟ್ಟು ಈ ಕೆಲಸವನ್ನು ನಾವು ಪ್ರತಿಯೊಬ್ಬ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮನೆಗೆ ಹೋದಾಗ ಖಂಡಿತವಾಗಿ ಕಳೆದ ಸಲ ಯುಟಿ ಖಾದರ್ ಅವರು 29,000 ಮತವನ್ನು ಗೆದ್ದು ಬಂದಿದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ಯುಟಿ ಖಾದರ್ ಕೇವಲ ಶಾಸಕರಾಗಿದ್ದರು. ಆದರೆ ನಂತರದ ಈ 5 ವರ್ಷದಲ್ಲಿ ಈ ಕ್ಷೇತ್ರದಲ್ಲಿ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಸಚಿವರಾಗಿ, ನಂಬರ್ 1 ಶಾಸಕರಾಗಿ, ಹಾಗೆ ನಂಬರ್ 1 ಸಚಿವರಾಗಿ ನಮ್ಮ MLA ಹೆಗ್ಗಳಿಕೆಗೆ ಪಾತ್ರರಾದ ಯುಟಿ ಖಾದರ್ ಅವರು ಈ ಸಲ ಚುನಾವಣೆಯಲ್ಲಿ ನಾವು ಇಷ್ಟು ದೊಡ್ಡ ಅಭಿವೃದ್ಧಿ ಮಾಡಿದ ಯುಟಿ ಖಾದರ್ ಅವರಿಗೆ ನಾವು 30-40 ಮೇಲಿನ ಅಂತರದಿಂದ ಗೆಲ್ಲಿಸಿಕೊಳ್ಳುವ ಕೆಲಸವನ್ನೆಲ್ಲ ನಮ್ಮ ಅಮ್ಲಮಗರು ಕ್ಷೇತ್ರದ ಇಲ್ಲಿ ಅಮ್ಲಮಗರ ಎಲ್ಲ ಗ್ರಾಮ ಸಮಿತಿಯ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಮನಸ್ಸು ಮಾಡಿ ಯುಟಿ ಖಾದರ್ ಗೆಲ್ಲಿಸಿದ ಕೆಲಸ ನಾವೆಲ್ಲ ಮಾಡಬೇಕಂತ ಹೇಳಿಕೊಂಡು ಎಲ್ಲರೂ ನಮ್ಮ ಈ 12 ತಾರೀಕಿನ ಚುನಾವಣೆ ಬೆಳಿಗ್ಗೆ ನಾವು ನಮ್ಮ ಈ ಪ್ರತಿಯೊಬ್ಬ ನಮ್ಮ ವೋಟರ್ಸ್ ಅನ್ನು ಮನೆ ಮನೆಗೆ ಹೋಗಿ ಕರೆದುಕೊಂಡು ಬಂದು ವೋಟರ್ ಹಾಕುವ ಕೆಲಸವನ್ನು ನಾವೆಲ್ಲರೂ ಮಾಡಬೇಕು, ಯುಟಿ ಖಾದರ್ ಗೆಲ್ಲಿಸಿದ ಕೆಲಸ ನಾವೇ ಮಾಡಬೇಕಂತ ಹೇಳಿಕೊಂಡು ನಮ್ಮ 2 ಮಾತನ್ನು ಮುಗಿಸ್ತೇನೆ. ಮತವನ್ನು ಯಾಚಿಸಿ ಬಹುಶಃ ನೀವೆಲ್ಲ ಅತ್ಯಧಿಕ ಬಹುಮತ ಕೊಡುವ ಮೂಲಕ ಈ ಕ್ಷೇತ್ರ ಶಾಸಕನಾಗಿ ಮಾತ್ರ ಅಲ್ಲ, ರಾಜ್ಯದ ಸಚಿವ ಸಂಪುಟದ ಸದಸ್ಯನೇ ಕೂತ್ಕೊಳ್ಳಲು ಅವಕಾಶ ಮಾಡಿಕೊಟ್ಟಿದ್ದೀರಿ. ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಅತ್ಯಂತ ದೊಡ್ಡ ಖಾತೆ ನಿಭಾಯಿಸುವಂತ ಅವಕಾಶ ಕೊಟ್ಟಾಗ ಇದನ್ನು ಅತ್ಯಂತ ಪ್ರಾಮಾಣಿಕತೆ, ಅತ್ಯಂತ ಬದ್ಧತೆ, ಅತ್ಯಂತ ನಿಖರತೆಯಿಂದ ಕಾರ್ಯನಿರ್ವಹಿಸಿಕೊಂಡು ನನಗಾಗಲಿ, ನನಗೆ ಮತ ಕೊಟ್ಟಂತ ನಿಮ್ಗಾಗಲಿ, ಅದೇ ರೀತಿ ಬಹುಶಃ ನಮ್ಮ ಸರ್ಕಾರಕ್ಕಾಗಲಿ ಯಾವುದೇ ಕೆಟ್ಟ ಹೆಸರು ಬರದ ರೀತಿಯಲ್ಲಿ ಕಾರ್ಯನಿರ್ವಹಿಸಿಕೊಂಡು ರಾಜ್ಯ ಮಟ್ಟದ ಪ್ರಶಸ್ತಿ ಅಲ್ಲ, ರಾಷ್ಟ್ರ ಮಟ್ಟದ ಪ್ರಶಸ್ತಿ ಬಂದಿದೆ ಅಂತ ಹೇಳಿ ಹೆಮ್ಮೆಯ ಅವಕಾಶ ನಾನು ಇವತ್ತು ಮಾಡಿದ್ದೇನೆ. ಬಹುಶಃ ಕಳೆದ 4 ವರ್ಷ 10 ತಿಂಗಳಲ್ಲಿ ನಮ್ಮ ಸರ್ಕಾರ ಇವತ್ತು ಎಲ್ಲ ಜಾತಿ, ಎಲ್ಲ ಮತ ವರ್ಗದವರನ್ನು ಒಂದೇ ತಾಯಿಯ ಮಕ್ಕಳ ರೀತಿಯ ವಿಚಾರ ಇವತ್ತು ಆಗಿದೆ. ಕರ್ನಾಟಕ ರಾಜ್ಯದ ಆರ್ಥಿಕ ಸಂಪತ್ತಿನಲ್ಲಿ ಬಡವರಿಗೆ, ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ, ಅಲ್ಪಸಂಖ್ಯಾತ ವರ್ಗದವರಿಗೆ ಕೂಡ ನಾವು ಇವತ್ತು ಸಹಕಾರ ಕೊಡೋ ವಿಚಾರ ಇವತ್ತು ಆಗಿದೆ. ಯಾವುದೆಲ್ಲ ಹೊಸ ಸಮುದಾಯದವರು ಇವತ್ತು ಸಮುದಾಯದವರು ಸಹಕಾರ ಕೇಳಿದಾರ. ಯೋಶೋ ಬಿಲ್ಲವ ಸಂಘ ಇರಲಿ, ಮಲಯಾಳಿ ಬಿಲ್ಲವ ಸಂಘ ಇರಲಿ, ನಮ್ಮ ತೇಯ ಕಮಿಟಿ ಇರಲಿ, ಗಟ್ಟಿ ಸಮಾಜ ಇರಲಿ, ನಮ್ಮ ಹುಲಾಲ್ ದರ್ಗದ ಇರಲಿ, ಅಲ್ಮದಿನ ಸಂಸ್ಥೆ ಇರಲಿ, ನಮ್ಮ ಕ್ರಿಶ್ಚಿಯನ್ ಸಮುದಾಯದಿರಲಿ, ಬಂಟ್ ಸಂಘದವರು ಇರಲಿ, ಕುಡುಬಿ ಸಮಾಜದವರಿರಲಿ, ಅಥವಾ ಗುಲಾಳ ಸಮಾಜ, ಎಲ್ಲಿಯೆಲ್ಲ ಈ ಬಹುಶಃ ವಿಶ್ವಕರ್ಮದವರಿರಲಿ, ಮುಲ್ಲಾಳ ಕ್ಷೇತ್ರ ಎಲ್ಲಿ ಸಣ್ಣ ಸಮುದಾಯದವರು ತನ್ನ ಸಂಪತ್ತನ್ನು ನಿರ್ಮಾಣ ಮಾಡ್ಬೇಕಂತ ಹೇಳಿ ಇವತ್ತು ಸಮುದಾಯ ಭವನ ಇನ್ನಿತರ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದಾರ. ಸರ್ವರಿಗೂ ಕೂಡ ನಮ್ಮ ಸಹಕಾರ ಕೊಟ್ಟು ಇವತ್ತು ನಮ್ಮ ಶಕ್ತಿ ಕೊಟ್ಟಿದೆ ನಾನು ಹೇಳಿಕ್ಕೆ ಇಚ್ಛಿಸ್ತೇನೆ. ಇವತ್ತು ಅನ್ನಭಾಗ್ಯ ಯೋಜನೆ ಬಗ್ಗೆ ನಾನು ನಿಮ್ಗೆ ಒಂದೇ ಮಾತು, ಬಹುಶಃ ಬಿಜೆಪಿ ಅನ್ನಭಾಗ್ಯ ಅಂತ ಹೇಳಿದ್ರು. ಯಾಕಾಗಿ ಕಾರ್ಯಕ್ರಮ ಇವತ್ತು ಕೊಟ್ಟಿದ್ದಾರೆ? ಮನೆ ಮುಖ್ಯಮಂತ್ರಿ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ಇವತ್ತು ನೀವೇ ನೋಡಿ, ಅಮ್ಲಮುಖರ್ನಲ್ಲಿ ಕೆಲವೊಂದು ಯುವಕ ಸಂಘ ಸಂಸ್ಥೆಗಳು ನಾವು 20 kg ಅಕ್ಕಿ ಕೊಡ್ತೇವೆ ಅಂತ ಹೇಳಿದಾಗ, ಇದೇ ಮದಕ ಜಂಕ್ಷನ್ ನಲ್ಲಿ ನಮ್ಮ ತಾಯಂದಿರು, ನಮ್ಮ ಸೋದರರು 20 kg ಅಕ್ಕಿಗಾಗಿ ಪ್ಲಾಸ್ಟಿಕ್ ಇಟ್ಕೊಂಡು ಬ್ಯಾಗ್ ಇಟ್ಕೊಂಡು ಕ್ಯೂವಲ್ಲಿ ನಿಲ್ಲುವಂತ ಪರಿಸ್ಥಿತಿ ಇವತ್ತು ನನ್ನ ಕಣ್ಣಲ್ಲಿ ನಾನು ನೋಡಿದ್ದೇನೆ. ಇವತ್ತು ಅಮ್ಲಮುಖರಲ್ಲ, ನನ್ನ ಕ್ಷೇತ್ರ ಅಲ್ಲ, ಈ ಜಿಲ್ಲೆ ಅಲ್ಲ, ಇಡೀ ರಾಜ್ಯದಲ್ಲಿ ಕೂಡ 20 kg ಅಕ್ಕಿಗಾಗಿ ನಮ್ಮ ತಾಯಂದಿರು, ಸೋದರರು ನಡು ರಸ್ತೆಯಲ್ಲಿ ಬಂದು ಪ್ಲಾಸ್ಟಿಕ್ ಹಿಡಿಯುವಂತ, ಬ್ಯಾಗ್ ಹಿಡಿಯುವಂತ ಪರಿಸ್ಥಿತಿ ನಿರ್ಮೂಲನೆ ಮಾಡಿದೆ ಸನ್ಮಾನ್ಯ ಸಿದ್ದರಾಮಯ್ಯ ಅನ್ನಭಾಗ್ಯ ಅಂತ ನಾವು ಹೆಮ್ಮೆಯಿಂದ ಹೇಳೋದು ಅವಕಾಶ ಆಗಿದೆ. ನಮ್ಮ ಕನಸೇನಿತ್ತಂತೆ ಹಸಿಮುಕ್ತವಾದ ಕರ್ನಾಟಕವನ್ನ ಇವತ್ತು ನಿರ್ಮಾಣ ಮಾಡಿಕೊಂಡು ಕರ್ನಾಟಕದ ಅತ್ಯಂತ ಕಡುಬಡವ, ಅತ್ಯಂತ ನಿರ್ಗತಿಕ ಸಮಾಜ ಕಟ್ಟಕರ ಜನ ಕೂಡ 1 ಹೊತ್ತು ಗಂಜಿ ಊಟಕ್ಕಾಗಿ ಅವನ ಇನ್ನೊಬ್ಬರ ಮನೆ ಬಾಗಿಲಿಗೆ ಹೋಗಿ ಕೈ ಚಾಚುವಂತ ಪರಿಸ್ಥಿತಿ ನಿರ್ಮಾಣ ಆಗಬಾರದು. ಕರ್ನಾಟಕ ಸರ್ವ ಕುಟುಂಬ ಕೂಡ 3 ಹೊತ್ತು ಗಂಜಿ ಊಟವನ್ನು ಸ್ವಾಭಿಮಾನದಿಂದ ಊಟ ಮಾಡ್ಬೇಕಂತ ಹೇಳಿ ಬಹುಶಃ ಅನ್ನಭಾಗ್ಯ ಯೋಜನೆ ಜಾರಿಗೆ ತಂದಂತ ಇತಿಹಾಸ ನಾನು ಇವತ್ತು ಹೇಳಲಿಕ್ಕೆ ಇಚ್ಛಿಸ್ತೇನೆ.
ನಮ್ಮ ಸರ್ಕಾರ ಉದ್ದೇಶ ಏನಂತ ಹೇಳಿದ್ರೆ ನಾವು ಬೇರೆ ಅಲ್ಲ, ಜನಸಾಮಾನ್ಯರು ಬೇರೆ ಅಲ್ಲ. ನಮ್ಗಿರುವಂತಹ ಸವಲತ್ತುಗಳನ್ನು ಜನಸಾಮಾನ್ಯ ಮಕ್ಕಳಿಗೆ ಕೊಡುವ ವಿಚಾರ ಆಗ್ಬೇಕು. ಅದನ್ನು ತೆಗೆದುಕೊಳ್ಳಿ ಕಷ್ಟ ಅದೇ ಸರ್ಕಾರ ದುಡ್ಡು ಖರ್ಚು ಮಾಡಿ ಇವತ್ತು ವ್ಯವಸ್ಥೆ ಮಾಡ್ತೇವೆ. ಅದಕ್ಕಾಗಿ ನಿಮ್ಮ ಮಕ್ಕಳನ್ನು ನಮ್ಮ ಮಕ್ಕಳೆಂದಿಸಿಕೊಂಡು ಸರ್ಕಾರಿ ಶಾಲೆ ಟೀಚರ್ ಮುಖಾಂತರ ವಾರಕ್ಕೆ 5 ದಿವಸ ಉಚಿತವಾಗಿ ಹಾಲು ಕೊಡುವಂತ ಯೋಜನೆ ಇದೆ. ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯ ನೇತೃತ್ವದಲ್ಲದೆ ಈ ದೇಶದಲ್ಲಿ ಎಲ್ಲಿಯೂ ಕೂಡ ಇಲ್ಲ ಹೇಳಿಕ್ಕೆ ನಾನು ಇಚ್ಛಿಸುವಂತದ್ದು. ಈ ರೀತಿಯ ಬೇರೆ ಬೇರೆ ಕಾರ್ಯಕ್ರಮ ಜೊತೆಯಲ್ಲಿ ಬಹುಶಃ ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ಈಗಾಗಲೇ ಯಾವುದೆಲ್ಲ ಅಭಿವೃದ್ಧಿ ಕೇಳಿದೇವ ಇನ್ನಷ್ಟು ಖಂಡಿತವಾಗಿ ಈಗ ಮಾಡಿದ್ದೇವೆ, ಮುಂದಕ್ಕೆ ಕೂಡ ಮಾಡ್ತೇನೆ. ಬಹುಶಃ ನಾನು ಈ ಒಂದು ಪ್ರದೇಶದಿಂದ ಹೇಳುವಂತದ್ದು ನಮ್ಮ ಮುಂದಿನ ಯೋಜನೆ ಸಮಗ್ರವಾಗಿ ಕುಡಿಯುವ ನೀರಿನ ಯೋಜನೆಗೆ ಬೇಕಾದಂತಹ ಎಲ್ಲ ಯೋಜನಾ ಇವತ್ತು ತಯಾರು ಮಾಡಿ ಮೇಲೆ 174 ಕೋಟಿ ರೂಪಾಯಿಯಲ್ಲಿ ಅರೆಕಾಲದಿಂದ ಅಡ್ಯಾವರೆಗೆ ಬ್ರಿಡ್ಜ್ ಮತ್ತು ಡ್ಯಾಮ್ ಅನ್ನು ಕಟ್ಟಿ ಬೇಕಾದಷ್ಟು ನೀರನ್ನು ಸಂಗ್ರಹಣೆ ಮಾಡಿ ಅದರ ಮುಖಾಂತರ 30 ವರ್ಷ ತನಕ ನಮಗೆ ನೀರಿನ ಕೊರತೆ ಆಗೋ ರೀತಿ ನೋಡಿಕೊಂಡ ವ್ಯವಸ್ಥೆ ನಾವು ಖಂಡಿತವಾಗಿ ಮಾಡ್ತೇವೆ ಅಂತ ಹೇಳಿಕೊಳ್ತಾ, ಅದರ ಜೊತೆಯಲ್ಲಿ ಈ ಒಂದು ಜಂಕ್ಷನ್ ಅನ್ನು ಕೂಡ ಸುಂದರೀಕರಣ ಕೆಲಸವನ್ನು ಕೂಡ ನಾವು ಮುಂದಿನ ದಿನಕ್ಕೆ ಚಾಲನೆ ಕೊಡ್ತೇವೆ ಅಂತ ನಾನು ಹೇಳಿಕೊಂಡು, ಹಿಂದಿನ ಬಿಜೆಪಿ ಸರ್ಕಾರ ಇದ್ದಾಗ ಒಂದು ರೇಷನ್ ಕಾರ್ಡ್ ಕೊಡೋ ಯೋಗ್ಯತೆ ಅವರಿಗಿತ್ತ, ಒಂದು ಹಕ್ಕುಪತ್ರ ಕೊಡೋ ಯೋಗ್ಯತೆ ಅವರಿಗಿತ್ತ, 5 ವರ್ಷ ಆಡಳಿತ ನಡೆಸಿ ಜನಪರವಾದ ಏನಾದ್ರು ಒಂದು ಬಡವರ ಪರವಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರ. ಇವತ್ತು ನಮ್ಮ ಸರ್ಕಾರ ಬಂದ ನಂತರ ಇವತ್ತು ನನ್ನ ಕ್ಷೇತ್ರದಲ್ಲಿ 10,000 ಕುಟುಂಬಗಳಿಗೆ ಹಕ್ಕುಪತ್ರ ಕೊಡುವಂತದ್ದು ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಗ್ರಾಮದಲ್ಲಿ ಬಹುತೇಕ ಎಲ್ಲರಿಗೂ ಕೂಡ ಇವತ್ತು BPL ಕಾರ್ಡ್ ಕೊಡುವಂತ ವಿಚಾರ ಇದೆಲ್ಲವೂ ಕೂಡ ಸಾವಿರಾರು ಕೋಟಿ ಖರ್ಚಾದರೂ ಕೂಡ ಮುಖ್ಯಮಂತ್ರಿ ಹೇಳಿದರು. ಬಡವರಿಗೆ ಜನಸಾಮಾನ್ಯರಿಗೆ ಸಣ್ಣ ಅವರಿಗೆ ಕೊಡ್ಲಿ, ಅವ್ರು ಎಷ್ಟು ಬೇಕಾದ ತಗೊಳ್ಳಿ, ಇದನ್ನು ಅವ್ರಿಗೆ ಕೂಡ ಖರ್ಚು ಮಾಡಬೇಕು. ಈ ರಾಜ್ಯದ ಸಂಪತ್ತನ್ನು ಹಿರಿಕಡೆಯವರು ಬಂದಂತ ಸಂದರ್ಭದಲ್ಲಿ ನಾನು ಇಲ್ಲಿವರೆಗೂ ಕೂಡ ನಿಮ್ಮ ಜಾತಿ ಯಾವುದು, ನಿಮ್ಮ ಧರ್ಮ ಯಾವುದು, ತಾವೆಲ್ಲ ಬಹಳ ಜನರನ್ನು ಮನೆಗೆ ಕೂಡ ಬಂದ ಸಂದರ್ಭದಲ್ಲಿ ನಮ್ಮಲ್ಲಿ ಶ್ರೀಮಂತರಿಗೆ ಒಂದು ಸಪರೇಟ್ ರೂಮು, ಬಡವರಿಗೆ ಒಂದು ಸಪರೇಟ್ ಯಾವುದು ಕೂಡ ಇಲ್ಲ. ಎಲ್ಲ ಒಂದೇ ಹಾಲ್ ಅಲ್ಲಿ ಎಷ್ಟೇ ದೂರ ಶ್ರೀಮಂತರು ಬಂದರೂ ಕೂಡ ಅಲ್ಲೇ ಕೂತ್ಕೊಳ್ಬೇಕು, ಎಷ್ಟೇ ದೂರ ನಿರ್ಗತಿಗಳು ಕೂಡ ಪಕ್ಕದಲ್ಲೇ ಕೂತ್ಕೊಂಡು ಮಾಡುವ ವಿಚಾರ ಸಮಾನತೆ ರಾಜ್ಯಕ್ಕೆ ಧರ್ಮವನ್ನು ಮಾಡಿಕೊಂಡು ಎಲ್ಲಾ ಜಾತಿ ಎಲ್ಲಾ ಮತದ ವರ್ಗದವರು ಒಂದೇ ತಾಯಿಯ ಮಕ್ಕಳ ರೀತಿ ನೋಡುವ ಅವಕಾಶ ಖಂಡಿತವಾಗಿ ಮಾತಂತ ಹೇಳಿಕೊಳ್ತಾ ಬಹುಶಃ ನನ್ನ ಪ್ರತಿಪಕ್ಷದ ಬಗ್ಗೆ ನಾನು ಏನು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಬಿಜೆಪಿ ಅಭ್ಯರ್ಥಿ ಬಗ್ಗೆ ಹಿಂದೆ ಜಿಲ್ಲಾ ಕಂಟೆಸ್ಟ್ ಮಾಡಿದ್ದಾರೆ. ಮತ್ತೆ ಚುನಾವಣೆ ಆದಾಗ 3,000 ಕಾಂಗ್ರೆಸ್ ಅಲ್ಲಿ ಗೆಲ್ಲುವಂತ ವಿಚಾರ ಇವತ್ತು ಆಗಿದೆ ನಾನು ಹೇಳಿಕ್ಕೆ ಇಚ್ಛಿಸ್ತೇನೆ. ಜನತಾದಳ ಬಗ್ಗೆ ಹೇಳಿದ್ದಾರೆ ಅವ್ರು ಗೆಲ್ಲಿಕ್ಕೆ ನಿಲ್ಲುದಲ್ಲ, ನಾವು ಸೋಲಿಕ್ಕೆ ನಿಲ್ಲುದು ಅಂತ. ನನಗೆ ವಿಶ್ವಾಸ ಇದೆ. ಅಮ್ಲಮುಖನ ಗ್ರಾಮಸ್ಥರು ಮತ್ತು ಕ್ಷೇತ್ರದ ಜನರು ಏನ್ ನೀವು ಸೋಲಿಸುವಂತ ಕನಸು ಕಂಡಿದ್ದೀರೋ ಅದನ್ನು ಯಶಸ್ವಿಯಾಗಿ ಖಂಡಿತವಾಗಿ ಬಿಡುದಿಲ್ಲ. ಕಾಂಗ್ರೆಸ್ ಅಲ್ಲಿ ಅತ್ಯಧಿಕ ಬಹುಮತ ಗೆಲ್ಲಿಸುವ ಕೆಲಸ ಮಾಡೇ ಮಾಡ್ತಾರೆ ಎಂಬ ವಿಶ್ವಾಸ ಇಟ್ಟುಕೊಂಡು ಬಹುಶಃ ನಿಮ್ಮೆಲ್ಲ ಅಭಿವೃದ್ಧಿಗೆ ನಾನು ವಿಷಯ ಮಾಡಿದಂತ ಸಂದರ್ಭದಲ್ಲಿ ತಾವೆಲ್ಲ ಇಷ್ಟೊಂದು ಜನಸಂಖ್ಯೆಯಲ್ಲಿ ಬೆಳಗ್ಗೆಯಿಂದ ಕಾದು ಕೂತ್ಕೊಂಡು ಈ ಒಂದು ನಡು ಬಿಸಿಲಿನಲ್ಲಿ ನಾವು ಪಕ್ಷಕ್ಕೆ ಪರವಾಗಿ ಇಷ್ಟೆಲ್ಲ ಶ್ರಮ ವಹಿಸಿದ್ದನ್ನು ನಾವು ಜೀವನ ಪೂರ್ತಿ ನಾವು ಮರೆಯುವುದಿಲ್ಲ ಅಂತ ನಾನು UT ಖಾದರ್ ಅವರು ಈ ಕ್ಷೇತ್ರಕ್ಕಾಗಿ ದುಡಿದಿದ್ದಲ್ಲದೆ ದುಡಿಮೆಗೆ ಫಲವನ್ನು ಎಲ್ಲೂ ಅಪೇಕ್ಷಿಸಿರಲಿಲ್ಲ. ನಾವೆಲ್ಲರೂ ದಿನದ ಕೂಲಿ, ವಾರದ ಕೂಲಿ, ತಿಂಗಳಿಗೆ ಸಂಬಳ ಅಂತ ಹೇಳಿದ್ರೆ ಅವಾಗ ಕೇಳಿ ಅದನ್ನ ಚುಕ್ತ ಮಾಡ್ತೇವೆ. ಆದ್ರೆ ಖಾದರ್ ಅವರು ಈ 5 ವರ್ಷಗಳ ನಂತರ ಅವರ ಎಲ್ಲ ಕಾರ್ಯಗಳನ್ನು ನಮಗೆಲ್ಲ ಮಾಡಿ ಈ ಎಲ್ಲ ಒಳ್ಳೊಳ್ಳೆಯ ಕಾರ್ಯಗಳನ್ನು ಮತ್ತು ನಮ್ಮ ಎಲ್ಲ ಯಾವ್ದಾವ್ದು ಬೇಡಿಕೆ ಇದೆ ಅದೆಲ್ಲ ಈಡೇರಿಸಿದ್ರಿಂದ ಇವತ್ತು ಮತಯಾಚನೆಗಾಗಿ ಬಂದಿದ್ದಾರೆ. ನಾವೆಲ್ಲರೂ ಇವತ್ತು ನಮ್ಮ ಮತವನ್ನು ಯಾವ ರೀತಿ ಇಲ್ಲಿ ಒಂದು ಬೆಳಕನ್ನು ಕಂಡಿದೆ ಅಂತ ಹೇಳಿ ಅದೆಲ್ಲ ಕಂಡಿರಬೇಕಾದ್ರೆ ಶ್ರೀಮಾನ್ UT ಖಾದರ್ ಅವರೇ ಅದಕ್ಕೆ ಕಾರಣ ಅಂತ ನಾವು ಎಲ್ಲಿ ಬೇಕಾದ್ರೂ ಎದೆ ತಟ್ಟಿ ಹೇಳ್ಕೊಡ್ಬೋದು. ಪರವಾಗಿ ನಮ್ಮ ನೆಚ್ಚಿನ ನಾಯಕನಾದಂತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ UT ಖಾದರ್ ಅವರಿಗೆ ಧನ್ಯವಾದಗಳು. ಅದೇ ರೀತಿ ಬ್ಲಾಕ್ ಅಧ್ಯಕ್ಷರಾದಂಥ ಸಂತೋಷ್ ಕುಮಾರ್ ಶೆಟ್ಟಿ ಅವರಿಗೂ, ಮುಸ್ತಫಾ ಅರೇಕಲರ್ ಅವರಿಗೂ ಹಾಗೂ ಇಲ್ಲಿ ಸೇರಿರುವಂತಹ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಬಂಧುಗಳಿಗೂ ಧನ್ಯವಾದ.